ಅರ್ಪಿಸೋಣ, ದೇವ ವಾಕ್ಯವ ಆಲಿಸೋಣ, ದೇವ ಧ್ಯಾನವ ಮಾಡೋಣ, ದೇವ ಧ್ಯಾನವ ಮಾಡೋಣ. ಯೇಸು ನಮ್ಮಯ ರಕ್ಷಕರು, ಅವರೆಮ್ಮ ಪಾಲಕರು, ನಮ್ಮ ಭಕ್ತಿಯ ಪ್ರಾರ್ಥನೆ ಆಲಿಪರು, ಸುಖ ಶಾಂತಿಯ ನೀಡುವರು, ನಮ್ಮ ಬಾಳನ್ನು ಹರಸುವರು. ಬನ್ನಿರಿ ಸೋದರರೇ, ಒಂದುಗೂಡೋಣ, ಒಟ್ಟು ಸೇರೋಣ, ಸೇರಿ ಪೂಜೆಯ ಅರ್ಪಿಸೋಣ, ದೇವ ವಾಕ್ಯವ ಆಲಿಸೋಣ, ದೇವ ಧ್ಯಾನವ ಮಾಡೋಣ, ದೇವ ಧ್ಯಾನವ ಮಾಡೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಬಲೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅತ್ಯಂತ ಶ್ರದ್ಧೆಯಿಂದ ಭಕ್ತಿ ಭಾವದಿಂದ ಉಪಕಾರ ಸ್ಮರಣೆಯನ್ನು ಉಪಕಾರ ಮನೋಭಾವದಿಂದ ನಾವಿಂದು ಈ ದೇವಾಲಯದಲ್ಲಿ ಸೇರಿದ್ದೇವೆ. ಇಂದು ನಮಗೆ ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಆತ್ಮವುಳ್ಳವರಾಗಿ ಹಾಗೂ ಒಂದೇ ಪ್ರೀತಿ ಉಳ್ಳವರಾಗಿ ನಡೆಯಲು ಬೇಕಾದ ವರಪ್ರಸಾದಗಳಿಗೋಸ್ಕರ ನಾವಿಂದು ಬೇಡೋಣ. ಎಲ್ಲಿ ಒಂದೇ ಮನೋಭಾವ, ಒಂದೇ ಮನಸ್ಸು, ಒಂದೇ ಪ್ರೀತಿ, ಒಂದೇ ಆತ್ಮದ ಉಳ್ಳವರಾಗಿ ನಾವು ಜೀವಿಸುತ್ತೇವೆಯೋ ಅಲ್ಲಿ ದೇವರ ಅರಿವು ಹಾಗೂ ದೇವರು ನೆಲೆಸುತ್ತಾರೆ. ಹಾಗೂ ಇದರ ಮುಖಾಂತರ ನಾವು ಕ್ರಿಸ್ತರಿಗೆ ಸಾಕ್ಷ್ಯವನ್ನು ನೀಡುವಂತಾಗುತ್ತದೆ ಎಂದು ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಇಂದು ನಮಗೆ ಆದೇಶವನ್ನು ನೀಡುತ್ತಾರೆ. ಪವಿತ್ರ ಧರ್ಮಸಭೆಯು ಈ ವರುಷ ಉಂಟು ಮಾಡಿದಂತಹ ಸಿನೋತ್ಸಭೆಯ ಉದ್ದೇಶ ಕೂಡ ಇದೆ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಆತ್ಮವುಳ್ಳವರಾಗಿ ಹಾಗೂ ಒಂದೇ ಪ್ರೀತಿ ಉಳ್ಳವರಾಗಿ ಜೀವಿಸುವುದು ಹಾಗೂ ನಡೆಯುವುದು. ಈ ವರಪ್ರಸಾದವು ನಮ್ಮೆಲ್ಲರಿಗೆ ದೊರಕಲೆಂದು ಇಂದು ನಾವು ಈ ಬಲಿಪೂಜೆಯ ವೇಳೆ ಪ್ರಾರ್ಥಿಸೋಣ. ಅಂತೆಯೇ ಬಾಲಯೇಸು ನಮ್ಮ ಜೀವನದಲ್ಲಿ ಎಲ್ಲ ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಪಾಲ್ಗೊಳ್ಳಲು ನಾವು ಮಾಡಿದ ಎಲ್ಲ ಪಾಪಗಳನ್ನು ನೆನೆದು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮೆ ಕೋರುತ್ತಾ ಒಟ್ಟಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಶಾಂತಿ
ಜನಕ್ಕೆ ಶಾಂತಿ. ದೇವರಿಗೆ ಮಹಿಮೆ ಮಹೋನ್ನತತೆ, ಭುವಿಯಲ್ಲಿ ಸುಮನ ಜನಕ್ಕೆ ಶಾಂತಿ. ಕರ್ತನು ನಮ್ಮಯ ದೇವನು ನೀ, ಪರಲೋಕದ ನಿಜ ಒಡೆಯನು ನೀ, ಸರ್ವ ಸಮರ್ಥ ಪಿತನು ನೀನು, ಆರಾಧಿಸುವೆವು ನಿನ್ನನ್ನು. ನಿನ್ನುಪಕಾರವ ಸ್ಮರಿಸುವೆವು, ನಿನ್ನ ಮಹಿಮೆಯನ್ನು ಹೊಗಳುವೆವು. ಕರ್ತನೇ ಯೇಸು ಕ್ರಿಸ್ತನೇ, ಪರಮ ಪಿತನ ಏಕತನಯನೇ. ಕರ್ತನೇ ದೇವರ ಕುರಿಮರಿಯೇ, ಧರಣಿಯ ಪಾಪ ಪರಿಹರಿಪನೇ. ತಂದೆಯ ಬಲಬದಿ ಕುಳಿತಿಹನೇ, ಲಾಲಿಸು ನೀ ಕರುಣಾಕರನೇ. ನೀನೇ ಓರ್ವನು ಪಾವನನು, ನೀನೇ ಓರ್ವನು ಅಧಿಪತಿಯು, ಓರ್ವನು ನೀನು ಮಹೋನ್ನತನು, ಪರಮ ಪಿತನ ನಿನ್ನ ಮಹಿಮೆಯೊಳು. ಪಾವನಾತ್ಮನೊಡನೆ ಸತತ, ದೇವಸುತನಿಗೆ ಮಹಿಮೆಯು ಸದಾ. ತ್ರಯೇಕ ದೇವನೇ ನಾವು ನಿರುತ, ಹೊಗಳುತ್ತ ಹಾಡುವೆವು ಅನವರತ. ದೇವಗೆ ಮಹಿಮೆ ಮಹೋನ್ನತತೆ, ಭುವಿಯಲ್ಲಿ ಸುಮನ ಜನಕ್ಕೆ ಶಾಂತಿ. ದೇವಗೆ ಮಹಿಮೆ ಮಹೋನ್ನತತೆ, ಭುವಿಯಲ್ಲಿ ಸುಮನ ಜನಕ್ಕೆ ಶಾಂತಿ. ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಅತ್ಯಂತ ಪರಿಶುದ್ಧ ನಾಮವನ್ನು ಗೌರವಿಸುತ್ತಿರುವ ನಾವು ಅವರ ಮಾಧುರ್ಯವನ್ನು ಇಹದಲ್ಲಿ ಸವಿಯುವಂತಾಗಲಿ. ಅಂತೆಯೇ ನಮ್ಮ ಸ್ವರ್ಗೀಯ ತಾಯ್ನಾಡಿನಲ್ಲಿ ನಾವು ನಿತ್ಯಾನಂದದಿಂದ ತುಂಬಿರುವಂತೆ ದಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಮೋಚನಾ ಕಾಂಡದಿಂದ ವಾಚನ. ಇಸಾಯಿಯ ಬೆಟ್ಟದ ಬಳಿ ಇಸ್ರಾಯೇಲರು ಈಜಿಪ್ಟ್ ದೇಶದಿಂದ ಹೊರಟ 3ನೆಯ ತಿಂಗಳಿನ ಅದೇ ದಿವಸದಲ್ಲಿ ಸಿನಾಯಿ ಮರುಭೂಮಿಗೆ ಬಂದರು. ಅವರು ರೆಫೇದಿಮನ್ನು ಬಿಟ್ಟು ಆ ಮರುಭೂಮಿಗೆ ಬಂದು ಅಲ್ಲಿನ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು. ಮೋಶೆ ಆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಬಂದನು. ಸರ್ವೇಶ್ವರ ಸ್ವಾಮಿ ಬೆಟ್ಟದ ಮೇಲಿಂದ ಕೂಗಿ ಅವನಿಗೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಿ, ನಾನು ಈಜಿಪ್ಟಿನವರಿಗೆ ಏನು ಮಾಡಿದ್ದೇನೆಂದು ನೀವು ನೋಡಿದ್ದೀರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು ಈ ನನ್ನ ಸ್ಥಳಕ್ಕೆ ಸೇರಿಸಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಿದೆ. ಹೀಗಿರಲು ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲ ಜನಾಂಗಗಳಲ್ಲೂ ನನ್ನ ಸ್ವಕೀಯ ಜನರಾಗುವಿರಿ. ಅಲ್ಲದೆ ನೀವು ನನಗೆ ಯಾಜಕ ವಂಶ ಹಾಗೂ ಪರಿಶುದ್ಧ ಜನಾಂಗ ಆಗುವಿರಿ. ಇಸ್ರಾಯೇಲರಿಗೆ ನೀನು ತಿಳಿಸಬೇಕಾದ ವಿಷಯವಿದು ಎಂದರು. ಮೋಶೆ ಇಳಿದು ಬಂದು ಜನರ ಹಿರಿಯರನ್ನು ಕೂಡಿಸಿ ಸರ್ವೇಶ್ವರ ಆಜ್ಞಾಪಿಸಿದ್ದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಜನರೆಲ್ಲರೂ ಸರ್ವೇಶ್ವರ ಸ್ವಾಮಿ ಹೇಳಿದಂತೆಯೇ ನಾವು ಮಾಡುತ್ತೇವೆ ಎಂದು ಒಕ್ಕರಲಿನಿಂದ ಉತ್ತರ ಕೊಟ್ಟರು. ಮೋಶೆ ಸರ್ವೇಶ್ವರನ ಬಳಿ ಹೋಗಿ
ಜನರ ಈ ಉತ್ತರವನ್ನು ಆರಿಕೆ ಮಾಡಿದನು. ಸರ್ವೇಶ್ವರ ಮೋಶೆಗೆ, ಇಗೋ, ನಾನು ನಿನ್ನ ಸಂಗಡ ಮಾತನಾಡುವುದನ್ನು ಜನರು ಕೇಳುವಂತೆಯೂ ಎಂದಿಗೂ ನಿನ್ನನ್ನು ನಂಬುವಂತೆಯೂ ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಎಂದಿಗೂ ಎಂದೆಂದಿಗೂ ಪೂಜ್ಯ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮ ಸ್ತುತಿಯನ್ನು ಮಾಡಿ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ನಮ್ಮ ಪ್ರಭುದೇವನಂತೆ ಯಾರು ಸಮರ್ಥ, ಉನ್ನತದಲ್ಲಿ ಆಸನಾರೂಢನು ಆತ, ಇಹ ಪರಗಳನ್ನು ವೀಕ್ಷಿಸಲಾತ ಶಕ್ತ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮ ಸ್ತುತಿಯನ್ನು ಮಾಡಿ. ದೀನರನ್ನು ಎಬ್ಬಿಸುವನು ಧೂಳಿನಿಂದ, ಬಡವರನ್ನು ಎತ್ತುವನು ತಿಪ್ಪೆಯಿಂದ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಗಳ ನಾಳುವ ಅಧಿಪತಿಗಳ ನಡುವೆ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮ ಸ್ತುತಿಯನ್ನು ಮಾಡಿ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮ ಸ್ತುತಿಯನ್ನು ಮಾಡಿ. ಸಂತ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಉತ್ಸಾಹ, ಉತ್ತೇಜನ, ಪ್ರೀತಿ, ಪ್ರೇರಣೆ, ಪವಿತ್ರಾತ್ಮ ಅವರ ಅನ್ಯೋನ್ಯತೆ, ದೀನ ದಯಾಳತೆ ಇರುವುದಾದರೆ ಐಕ್ಯದಿಂದ ಬಾಳಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಮನಸ್ಸು, ಒಂದೇ ಪ್ರೀತಿ ಇರಲಿ. ನಿಮ್ಮ ಗುರಿ ಧ್ಯೇಯಗಳು ಒಂದೇ ಆಗಿರಲಿ. ಆಗ ನನ್ನ ಸಂತೋಷವು ಪೂರ್ಣಗೊಳ್ಳುವುದು. ಸ್ವಾರ್ಥ ಸಾಧನೆಗಳಿಗಾಗಲಿ ಡಂಬಚಾರಕ್ಕಾಗಲಿ ಏನನ್ನೂ ಮಾಡಬೇಡಿ. ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ. ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿರಿ. ಸ್ನೇಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಲಿ. ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮಾನಾದ ಆ ಸಿರಿ ಪದವಿಯನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆನೆನುತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು
ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿ ಸಮಾನನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೆ ಏರಿಸಿದಾತನು ಇತ್ತನು ಹೆಸರುಗಳನ್ನೊತ್ತಮನು, ಹೆಸರನು ದೇವರ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು. ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವುದು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವವರು. ದೇವರ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ನಿನ್ನ ನಿಯಮಗಳ ಪಥ ನಿನಗೆ ತಿಳಿಸಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರಿ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಈ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ನಿಮಗೆ ಸಲ್ಲಲಿ. ಬಾಲ ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಮಗೆ ಕೆಲವೊಂದು ಕನಸುಗಳಿರುತ್ತವೆ. ಬಾಲ್ಯದಲ್ಲಿ ಮಕ್ಕಳಿಗೆ ಇರುವ ಕನಸುಗಳು ಏನು? ಮಕ್ಕಳು ನನಗೆ ತನ್ನದೇ ಆದ ಒಂದು ಬ್ಯಾಗ್ ಇರಬೇಕು, ಸ್ಕೂಲ್ ಬ್ಯಾಗ್ ಇರಬೇಕು ಅಂತ ಅವರ ಆಸೆ, ಅವರ ಕನಸು. ಅದು ಅವರ ಅಣ್ಣಂದು ಅಕ್ಕಂದು ಅದು ಆಗೋದಿಲ್ಲ. ಅವರಿಗೆ ಅವರದೇ ಆದ ಒಂದು ಬ್ಯಾಗ್ ಬೇಕು, ಅವರದೇ ಆದ ಒಂದು ಪೆನ್ ಬೇಕು, ಅವರದೇ ಆದ ಪುಸ್ತಕಗಳು ಬೇಕು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಅವರದೇ ಆದ ಒಂದು ಮೊಬೈಲ್ ಬೇಕು. ಹಾಗೆಯೇ
ಯೌವನದಲ್ಲಿ ಇರುವಂತಹ ಕನಸುಗಳೇನು? ಯೌವನದಲ್ಲಿ ಅನೇಕರಿಗೆ ತನ್ನದೇ ಆದ ಒಂದು ಗಾಡಿ ಬೇಕು, ತನ್ನದೇ ಆದ ಬ್ಯಾಂಕ್ ಬ್ಯಾಲೆನ್ಸ್ ಬೇಕು. ಹಾಗೆ ಯೌವನದಲ್ಲಿ ತನ್ನದೇ ಆದ ಒಂದು ಸ್ವತಂತ್ರ ಜೀವನ ಬೇಕು ಅನ್ನುವಂತಹ ಆಸೆ ಇರುತ್ತೆ, ಆ ಕನಸು ಇರುತ್ತೆ. ಮದುವೆಯಾಗುವವರು ಕೂಡ ಇಂಥದ್ದೇ ಒಂದು ಕನಸನ್ನು ಕಂಡಿರ್ತಾರೆ. ನನ್ನದೇ ಆದ ಒಂದು ಕುಟುಂಬ ಇರಬೇಕು, ನನ್ನದೇ ಆದ ಪ್ರತ್ಯೇಕ ಮನೆ ಇರಬೇಕು, ಇದು ಅವರ ಕನಸು. ಆದರೆ ವೃದ್ಧಾಪ್ಯದಲ್ಲಿ ಅನೇಕರು ಮಕ್ಕಳು ಎಲ್ಲಿದ್ದರೂ ಪರವಾಗಿಲ್ಲ, ಅವರು ಸುಖವಾಗಿರಲಿ ಅನ್ನುವ ಒಂದು ಆಸೆಯನ್ನು, ಕನಸನ್ನು ಕಂಡಿರ್ತಾರೆ. ಇಂತಹ ಒಂದು ಕನಸು ದೇವರಿಗೂ ಬರಬಹುದೇ? ದೇವರಲ್ಲೂ ಕೂಡ ಇಂಥ ಒಂದು ಕನಸು ಇರಬಹುದಾ? ಈ ಕಲ್ಪನೆಯನ್ನು ನಾವು ಮಾಡ್ಕೊಳ್ಬಹುದಾ? ಖಂಡಿತವಾಗಿ ಮಾಡ್ಕೋಬಹುದು. ಯಾಕೆಂದರೆ ಇವತ್ತಿನ ವಿಮೋಚನ ಕಾಂಡದ 19ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಅಲ್ಲಿ ಕೇಳುತ್ತೇವೆ, ಇಸ್ರಾಯೇಲರು ಈಜಿಪ್ಟಿನಿಂದ ಹೊರಗೆ ಬಂದು ಮರುಭೂಮಿಯಲ್ಲಿ ನೆಲೆಸಿದ್ದಾಗ ಮೋಶೆಗೆ ದೇವರು ಕರೆಯುತ್ತಾರೆ, ಒಂದು ಕರೆಯನ್ನು ನೀಡುತ್ತಾರೆ ಮತ್ತು ಹೇಳುತ್ತಾರೆ, ಹೋಗಿ ನಿನ್ನ ಜನರಿಗೆ ಈ ಮಾತನ್ನು ಹೇಳು. ಏನದು? ಅವರಿಗೆ ಹೋಗಿ ಹೇಳು, ಈಜಿಪ್ಟಿನಿಂದ ನಾನು ನಿಮ್ಮನ್ನು ಹೇಗೆ ಹೊರಗೆ ಕರೆತಂದಿದ್ದೇನೆ ಎಂಬುದನ್ನು ಸದಾಕಾಲ ಮನಸ್ಸಲ್ಲಿಟ್ಟುಕೊಳ್ಳಿ. ಯಾಕೆಂದರೆ ನೀವು ನನ್ನವರಾಗಬೇಕು, ನೀವು ನನ್ನ ಆಸ್ತಿಯಾಗಬೇಕು, ನನ್ನ ಸೊತ್ತಾಗಬೇಕು. ಆದ್ದರಿಂದ ಅನೇಕ ಪವಾಡಗಳನ್ನು ಮಾಡಿ ಮೋಶೆಯ ಮುಖಾಂತರ ನಿಮ್ಮನ್ನು ಈಜಿಪ್ಟಿನಿಂದ ಹೊರಗೆ ಕರೆತಂದಿದ್ದೇನೆ. ಅದೇ ರೀತಿ ನಿಮ್ಮನ್ನು ಒಂದು ಹೊಸ ನಾಡಿಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ, ಅಲ್ಲಿ ನಿಮ್ಮ ಜೀವನವನ್ನು ಯಶಸ್ಸುಗೊಳಿಸ್ತಾ ಇದ್ದೇನೆ. ಆದ್ದರಿಂದ ನೀವು ಇದನ್ನು ನೆನಪಿಟ್ಟುಕೊಳ್ಳಿ, ನೀವು ನನ್ನ ಸೊತ್ತಾಗಿದ್ದೀರಿ, ನನ್ನ ಸ್ವಂತ ಆಸ್ತಿಯಾಗಿದ್ದೀರಿ. ಪ್ರೀತಿಯ ಸಹೋದರ ಸಹೋದರಿ, ಇದು ಸರ್ವೇಶ್ವರನ ಕನಸು. ಇದು ಸುಮ್ಮನೆ ಒಂದು ಕನಸಲ್ಲ, ಇದು ವಾಸ್ತವ ಕೂಡ, ಸತ್ಯ ಕೂಡ. ಸರ್ವೇಶ್ವರ ಏನು ಕನಸನ್ನು ಕಂಡಿದ್ದಾರೋ ಆ ಕನಸು ನನಸಾಗ್ತಾ ಇದೆ. ಅದು ನನ್ನಲ್ಲಿ ನಿಮ್ಮಲ್ಲಿ ಕೂಡ ನನಸಾಗ್ತಾ ಇದೆ. ಈ ಕನಸನ್ನು ನಾವು ಯಾವತ್ತೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ನಾವೆಲ್ಲರೂ ಆ ಸರ್ವೇಶ್ವರನ ಆಸ್ತಿ ಆಗಿರಬೇಕು ಎನ್ನುವುದೇ ಸರ್ವೇಶ್ವರನ ಕನಸು. ಆಸ್ತಿ ಅಂದ ಮೇಲೆ ನಾವೇನು ಮಾಡುತ್ತೇವೆ? ನಮಗೊಂದು ಆಸ್ತಿ ಇದ್ದರೆ ಅಥವಾ ಒಂದು ತೋಟ ಜಮೀನಿದ್ದರೆ ನಾವೇನು ಮಾಡುತ್ತೇವೆ? ನಾವು ಅದನ್ನು ರಕ್ಷಣೆ ಮಾಡುತ್ತೇವೆ, ಅದನ್ನು ಪೋಷಣೆ ಮಾಡುತ್ತೇವೆ. ಹೇಗೆ? ಒಂದು ಬೇಲಿಯನ್ನು ಹಾಕ್ತೇವೆ. ಯಾಕೆಂದರೆ ಯಾರು ಕೂಡ ಒಳಗೆ ನುಸುಳಬಾರದು, ಜಾನುವಾರುಗಳು ಒಳಗೆ ಬರಬಾರದು, ದುಷ್ಕರ್ಮಿಗಳು ಯಾವುದೇ ರೀತಿಯಲ್ಲಿ ಅನ್ಯಾಯವನ್ನು ಮಾಡಬಾರದು. ಆದ್ದರಿಂದ ನಮ್ಮ ಜಮೀನಿಗೆ, ನಮ್ಮ ತೋಟಕ್ಕೆ, ನಮ್ಮ ಆಸ್ತಿಗೆ ಒಂದು ಬೇಲಿಯನ್ನು ಹಾಕ್ತೇವೆ. ಆ ರೀತಿಯಾಗಿ ನಾವು ಪೋಷಣೆ ಮಾಡ್ತೇವೆ, ರಕ್ಷಣೆಯನ್ನು ಕೊಡುತ್ತೇವೆ. ಆದರೆ ನಾವು ದೇವರ ಸೊತ್ತಾಗಿರಬೇಕಾದರೆ, ನಾವು ದೇವರ ಆಸ್ತಿ ಆಗಿರಬೇಕಾದರೆ ದೇವರು ಯಾವ ರೀತಿಯನ್ನು ಬೇಲಿಯನ್ನು ಹಾಕುತ್ತಾರೆ? ಯಾವ ರೀತಿಯಾಗಿ ನಾವು ದೇವರ ಸೊತ್ತಾಗಿ ಸದಾಕಾಲ ಇರಬಹುದು? ದೇವರ ಆಸ್ತಿಯಾಗಿ ಸದಾಕಾಲ ನಾವು ಹೇಗಿರಬಹುದು? ಇದನ್ನು ಸಂತ ಪೌಲರು ನಮಗೆ ಹೇಳುತ್ತಾರೆ. ನೀವು ದೇವರ ಆಸ್ತಿಯಾಗಿ ಇರಬೇಕಾದರೆ, ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ಕೇಳುತ್ತೇವೆ, ನೀವು ದೇವರ ಆಸ್ತಿಯಾಗಿ ಇರಬೇಕಾದರೆ ನನ್ನ ಮಾತನ್ನು ಶ್ರದ್ಧೆಯಿಂದ ಆಲಿಸಬೇಕು ಮತ್ತು ಅದನ್ನು ಪಾಲಿಸಬೇಕು. ನೀವು ದೇವರ ಆಸ್ತಿಯಾಗಿ ಉಳಿಯಬೇಕಾದರೆ ದೇವರ ಮಾತನ್ನು ಸದಾಕಾಲ ಆಲಿಸಬೇಕು, ಅದನ್ನು ಪಾಲಿಸಬೇಕು. ಈ ಮಾತನ್ನು ನಂಬಬಹುದಾ? ಈ ದೇವರ ವಾಕ್ಯವನ್ನು ನಂಬಬಹುದಾ? ಅಥವಾ ನಾವು ಮೋಸ ಹೋದರೆ ಏನಾಗ್ಬೋದು? ಸಂತ ಪೌಲರು ಹೇಳುತ್ತಾರೆ, ನೀವು ಮೋಸಗೊಳ್ಳಲಾರಿರಿ. ದೇವರ ವಾಕ್ಯವನ್ನು ಯಾರು ಕೇಳುತ್ತಾರೋ, ಆಲಿಸುತ್ತಾರೋ, ಅದನ್ನು ಪಾಲಿಸುತ್ತಾರೋ ಅವರು ಮೋಸ ಹೊಂದಲಾರರು. ಯಾಕೆಂದರೆ ಸಂತ ಪೌಲರು ಒಂದು ಉದಾಹರಣೆಯನ್ನು ಕೊಡುತ್ತಾ ಹೇಳುತ್ತಾರೆ, ಯೇಸು ಕ್ರಿಸ್ತರನ್ನೇ ನೋಡಿ, ಅವರು ದೇವರ ಪುತ್ರರಾಗಿದ್ದರೂ ಕೂಡ ಮನುಷ್ಯರಾಗಿ ಬಂದು ಜನಿಸಿ ದೇವರ ಮಾತಿಗೆ ವಿಧೇಯರಾದರು. ಆ ವಿಧೇಯತೆಯಿಂದ ಅವರಿಗೆ ಇವತ್ತಿನ ದಿನ ಉನ್ನತ ಸ್ಥಾನವನ್ನು ಕೊಡಲಾಗಿದೆ. ಹಾಗೆಯೇ ನಿಮಗೆಲ್ಲರಿಗೂ ಕೂಡ ಯಾರು ದೇವರ ವಾಕ್ಯವನ್ನು ಆಲಿಸುತ್ತಾರೋ, ಅದನ್ನು ಪಾಲಿಸುತ್ತಾರೋ ಅವರೆಲ್ಲರಿಗೂ ಕೂಡ ಅವರು ಮೋಸ ಹೋಗಲಾರರು. ಬದಲಾಗಿ ಅವರಿಗೂ ಕೂಡ ಶ್ರೀರಕ್ಷೆ ಕೊಡಲಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಈ ಉದಾಹರಣೆಯನ್ನು ನೀಡುತ್ತಾ ಸಂತ ಪೌಲರು ನಮಗೆ, ನೀವು ದೇವರ ಆಸ್ತಿಯಾಗಿ ಉಳಿಯಬೇಕಾದರೆ
ದೇವರು ಕೂಡ ನಿಮಗೆ ರಕ್ಷಣೆಯನ್ನು ನೀಡುತ್ತಾರೆ, ಶ್ರೀರಕ್ಷೆಯಾಗಿ ಇರುತ್ತಾರೆ ಎನ್ನುವ ಮಾತನ್ನು ಕೂಡ ಹೇಳುತ್ತಾರೆ. ಹೇಗೆ, ಯಾವ ರೀತಿಯಾಗಿ ಆ ಶ್ರೀರಕ್ಷೆ ನಮಗೆ ದೊರಕುತ್ತದೆ? ದೇವರು ಅಬ್ರಹಾಮನಿಗೆ ಹೇಳಿದರು, ನಾನು ನಿನ್ನ ಸಂತತಿಯನ್ನು ಅಸಂಖ್ಯಾತವಾಗಿ ಮಾಡುತ್ತೇನೆ, ಮಾರ್ಪಾಡು ಮಾಡುತ್ತೇನೆ. ಅದೇ ರೀತಿ ನಾನು ನಿನ್ನ ಜೊತೆಗೆ ನಡೆಯುತ್ತೇನೆ, ನಿನ್ನ ಜನರು ನನ್ನ ಜನರಾಗುವರು, ಹಾಗೂ ನಾನು ನಿನ್ನ ದೇವರಾಗುವೆನು. ಈ ಮಾತನ್ನ ಅಬ್ರಹಾಮನಿಗೆ, ಅದೇ ರೀತಿ ಅವನ ಮಕ್ಕಳಾದ ಇಸಾಕನಿಗೆ, ಜಾಕೋಬನಿಗೆ, ಅದೇ ರೀತಿ ಮುಂದುವರೆದು ಇಡೀ ಇಸ್ರಾಯೇಲ್ ಜನತೆಗೆ ದೇವರು ಇದನ್ನೇ ಹೇಳುತ್ತಾರೆ, ನನ್ನ ಕನಸು ನೀವೆಲ್ಲರೂ ನನ್ನ ಸೊತ್ತಾಗಿರಬೇಕು. ಈ ಪ್ರಪಂಚದಲ್ಲಿ ಅನೇಕ ಜನಾಂಗಗಳಿವೆ, ಅನೇಕ ಜನರಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ. ಆದರೆ ನೀವು ಮಾತ್ರ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆಂದರೆ ನೀವು ನನ್ನ ಸೊತ್ತಾಗಿರಬೇಕು, ಬೇರೆಯವರ ಸೊತ್ತಾಗುವುದಲ್ಲ, ನೀವು ನನ್ನ ಸೊತ್ತಾಗಿರಬೇಕು. ಎಷ್ಟರವರೆಗೆ ನಾವು ದೇವರ ವಾಕ್ಯವನ್ನು ಆಲಿಸಿ ಪಾಲಿಸುತ್ತೇವೋ ಅಷ್ಟರವರೆಗೆ ನಾವು ದೇವರ ಸೊತ್ತಾಗಿ ಇರುತ್ತೇವೆ. ಎಷ್ಟರವರೆಗೆ ದೇವರ ಮಾತನ್ನ, ದೇವರ ವಾಕ್ಯವನ್ನು ಆಲಿಸಿ ಪಾಲಿಸುತ್ತೇವೋ ಅಲ್ಲಿಯ ತನಕ ನಾವು ದೇವರ ಸೊತ್ತಾಗಿಯೇ ಉಳಿಯುತ್ತೇವೆ. ಯಾವತ್ತು ನಾವು ದೇವರ ವಾಕ್ಯವನ್ನು, ಮಾತನ್ನು ಕೇಳದೆ, ಆಲಿಸದೆ, ಅದನ್ನು ಪಾಲಿಸದೇ ಇದ್ದರೆ ಅಂದಿನ ದಿನ ಆ ಶ್ರೀರಕ್ಷೆ, ದೇವರು ನಮಗೆ ನೀಡಿದಂತಹ ಶ್ರೀರಕ್ಷೆ ನಮ್ಮಿಂದ ಹೋಗುತ್ತೆ. ಇದನ್ನು ನಾವು ಕಟ್ಟುಕತೆಯಾಗಿ ತೆಗೆದುಕೊಳ್ಳುವುದು ಬೇಡ. ಯಾಕೆಂದರೆ ನಮ್ಮ ಬೈಬಲ್ನಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಅಷ್ಟೊಂದು ದೊಡ್ಡ ಇತಿಹಾಸವೇ ಇದೆ. ಇಸ್ರಾಯೇಲ್ ಜನತೆ ಯಾವಾಗ ದೇವರ ವಾಕ್ಯವನ್ನು ಆಲಿಸಿ ಪಾಲಿಸಲು ಸದಾ ಸಿದ್ಧರಾಗಿದ್ದರೋ ಅವರಿಗೆ ಸದಾಕಾಲ ದೇವರು ಬೆನ್ನಿಗೆ ನಿಂತರು, ಅವರಿಗೆ ರಕ್ಷಣೆಯಾಗಿ ನಿಂತರು. ಯಾವತ್ತಿನ ದಿನ ದೇವರನ್ನು ಕಡೆಗಣಿಸಿದರೋ ಆವತ್ತಿನ ದಿನ ಅವರ ನಾಶವಾಗುತ್ತಾ ಹೋಯಿತು. ಪ್ರೀತಿಯ ಸಹೋದರ ಸಹೋದರರೇ, ಯೆಹೋವನು ನಮಗೆ ಹೇಳುತ್ತಾನೆ, ನಿಮಗೆ ದೇವರ ವಾಕ್ಯ ಶ್ರೀರಕ್ಷೆ ಆಗಿರಬೇಕಾದರೆ ನೀವೇನು ಮಾಡಬೇಕು? ಒಂದೇ ಒಂದು ಕೆಲಸ ನೀವು ಮಾಡಬೇಕು. ಅದೇನೆಂದರೆ, ಯೆಹೋವನು ಹೇಳಿದಂತೆ ಅಧ್ಯಾಯ 15ರಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ದೇವರ ಶ್ರೀರಕ್ಷೆ ಇರುವುದು ಈ ವಾಕ್ಯದಲ್ಲಿ, ಬೇರೆ ಎಲ್ಲೂ ಅಲ್ಲ. ನಾನು ನಿಮ್ಮನ್ನು ಹೇಗೆ ಪ್ರೀತಿಸಿದ್ದೇನೋ ಅದೇ ರೀತಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಅದೇ ನಿಮಗೆ ಶ್ರೀರಕ್ಷೆ. ನಿಮ್ಮನ್ನು ಯಾರೂ ಅಳಿಸಲಾರರು, ನಿಮ್ಮನ್ನು ಯಾರೂ ನಾಶಗೊಳಿಸಲಾರರು. ಯಾಕೆಂದರೆ ನಿಮ್ಮಲ್ಲಿ ಆ ಪ್ರೀತಿ ಇದೆ. ಯೇಸು ಕ್ರಿಸ್ತರನ್ನು ಅಳಿಸಿದ್ದಾರೆ, ಯೇಸು ಕ್ರಿಸ್ತರನ್ನು ನಾಶ ಮಾಡಿದ್ದಾರೆ. ಆದರೆ ಅವರ ಪ್ರೀತಿಯನ್ನು ನಾಶ ಮಾಡಲು ಇಂದಿಗೂ ಸಾಧ್ಯ ಆಗಿಲ್ಲ, ಮುಂದಿಗೂ ಸಾಧ್ಯ ಆಗುವುದಿಲ್ಲ. ಮದರ್ ತೆರೇಸಾ ಅನ್ನುವಂತಹ ಆ ಮಹಾಮಾತೆ ಅವರು ಇಂದು ಅಳಿದು ಹೋಗಿದ್ದಾರೆ, ಅವರು ನಮ್ಮ ಜೊತೆ ಇಲ್ಲ. ಆದರೆ ಅವರ ವಾತ್ಸಲ್ಯ, ಅವರ ಪ್ರೀತಿ ಇವತ್ತಿಗೂ ಮುಂದೆಂದಿಗೂ ಸದಾಕಾಲ ಉಳಿಯುತ್ತೆ. ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಇದೆ, ಅದು ಮುಂದಿಗೂ ಉಳಿಯುತ್ತೆ. ಯಾಕೆಂದರೆ ಅವರು ಈ ಜಗತ್ತಿಗೆ ನೀಡಿದ್ದು ಪ್ರೀತಿಯನ್ನು ಮಾತ್ರ. ಆ ಪ್ರೀತಿ ಎಂಬ ಶ್ರೀರಕ್ಷೆ ಅವರಲ್ಲಿತ್ತು. ಆದ್ದರಿಂದ ಯಾರು ಕೂಡ ಮದರ್ ತೆರೇಸರವರನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಅವರ ಪ್ರೀತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಏನೆಲ್ಲ ಕಷ್ಟಗಳು ಬಂದರೂ ಕೂಡ ಅವರು ನೀಡಿದ ವಾತ್ಸಲ್ಯವನ್ನು ಮರೆಯಲು ಸಾಧ್ಯವಿಲ್ಲ, ಅವರ ಪ್ರೀತಿಯನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಲ್ಲಿ ನಿಮ್ಮೆಲ್ಲರ ಶ್ರೀರಕ್ಷೆ ಇದೆ. ಯಾರು ದೇವರು ಪ್ರೀತಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೋ ಅವರಿಗೆ ಪ್ರೀತಿಯೇ ಶ್ರೀರಕ್ಷೆ ಆಗಿರುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಒಂದು ವೇಳೆ ನಾವು ಪ್ರೀತಿಸದೇ ಇದ್ದರೆ, ಒಬ್ಬರನ್ನೊಬ್ಬರು ಪ್ರೀತಿಸದೇ ಇದ್ದರೆ ನಾವು ನಾಶವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕೆಂದರೆ ನಾವು ಅನೇಕರ ಜೀವನದಲ್ಲಿ ನೋಡಿದ್ದೇವೆ, ಎಷ್ಟರವರೆಗೆ ಅವರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೋ ಅವರು ಜೊತೆಗಿರುತ್ತಾರೆ. ಕುಟುಂಬ ಇರಬಹುದು, ಸಮುದಾಯ ಇರಬಹುದು, ಇಡೀ ಧರ್ಮಸಭೆ ಇರಬಹುದು. ಎಷ್ಟರವರೆಗೆ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇದೆ, ಗೌರವವಿದೆ, ಆದರವಿದೆ, ಖಂಡಿತವಾಗಿ ಅವರು ಜೊತೆಗಿರುತ್ತಾರೆ. ಒಂದು ವೇಳೆ ಆ ಪ್ರೀತಿ ಕಡಿಮೆಯಾದರೆ ಅಲ್ಲಿ ಬಿರುಕು ಉಂಟಾಗುವುದು ಖಂಡಿತ, ಇದು ಸತ್ಯ. ಪೋಪ್ ಜಗದ್ಗುರು ಫ್ರಾನ್ಸಿಸ್ ಅವರು ಇತ್ತೀಚಿನ ದಿನಗಳಲ್ಲಿ ಸಿನೋದ್ ಸಭೆಯನ್ನು ಕರೆಯಲಿದ್ದಾರೆ. ಈ ಸಿನೋದ್ ಸಭೆಗಾಗಿ ಪ್ರತ್ಯೇಕವಾಗಿ ಅವರು ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇನೆಂದರೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಚಲಿಸಬೇಕಾಗಿದೆ. ಒಂದು ಕಾಲದಲ್ಲಿ ಬಿಷಪ್ರವರು, ಧರ್ಮಾಧ್ಯಕ್ಷರು, ಜಗದ್ಗುರುಗಳು, ಯಾಜಕರು, ಹೀಗೆ ಅವರು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಇನ್ನು ಮುಂದೆ ಪೋಪ್ ಜಗದ್ಗುರುಗಳು ಹೇಳಿದ್ದಾರೆ, ನಾವು
ಎಲ್ಲರೂ ಕೂಡ ಒಟ್ಟಾಗಿ ಚಲಿಸಬೇಕು. ನಮ್ಮನ್ನು ಮತ್ತೊಬ್ಬರು ಚಲಿಸುವುದಲ್ಲ, ನಾವೆಲ್ಲರೂ ಧಾರ್ಮಿಕರಿರಬಹುದು ಅಥವಾ ಎಲ್ಲ ಜನತೆ, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಒಟ್ಟಾಗಿ ಚಲಿಸಬೇಕಾಗಿದೆ. ಆದ್ದರಿಂದ ಈ ಒಟ್ಟಾಗಿ ಚಲಿಸಬೇಕಾದರೆ ನಮಗೆಲ್ಲರಿಗೂ ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇರಬೇಕು. ಯಾಜಕರ ಮೇಲೆ ಜನತೆಗೆ ಪ್ರೀತಿ ಇರಬೇಕು, ಜನತೆಯ ಮೇಲೆ ಯಾಜಕರಿಗೆ ಪ್ರೀತಿ ಇರಬೇಕು. ಇದು ಇಲ್ಲದೆ ಹೋದರೆ ನಾವು ಆ ಬಿರುಕನ್ನು ಕಾಣುತ್ತೇವೆ. ನಮ್ಮ ಪವಿತ್ರ ಸಭೆಯಲ್ಲಿ ಆ ಬಿರುಕನ್ನು ಖಂಡಿತವಾಗಿ ಕಾಣುತ್ತೇವೆ. ಆದ್ದರಿಂದ ಸಂತ ಪೌಲನು ಹೇಳಿದಂತೆ ನಮ್ಮಲ್ಲಿ ಒಣ ಹೆಮ್ಮೆ ಇರುವುದು ಬೇಡ, ಒಣ ಚಂಬ ಬೇಡ, ಯಾವುದೇ ರೀತಿಯ ಸ್ವಾರ್ಥ ಕೂಡ ಬೇಡ, ಯಾವುದೇ ರೀತಿಯ ಸ್ವಹಿತವನ್ನು ಹೆಚ್ಚಿಸದೆ ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಟ್ಟು ಪ್ರತಿಯೊಬ್ಬರನ್ನ ಅವರ ಮಾತುಗಳನ್ನು ಆಲಿಸಿ ಅವರ ಸಮಸ್ಯೆಯನ್ನು ಆಲಿಸಲು ಸದಾಕಾಲ ನಾವು ಮುಂದಾಗಬೇಕಾಗಿದೆ. ಹಾಗೆ ನಾವು ಕೂಡ ಮತ್ತೊಬ್ಬನನ್ನು ನನಗಿಂತ ಆತನು ಉತ್ತಮನು ಎನ್ನುವಂಥ ಮನೋಭಾವವನ್ನು ಅಳವಡಿಸಬೇಕಾಗಿದೆ. ಯಾಕೆಂದರೆ ಎಲ್ಲಿಯ ತನಕ ನಾನೇ ಉತ್ತಮನು ಎನ್ನುವಂತಹ ಸ್ವಾರ್ಥ, ಆ ಒಣ ಪ್ರತಿಷ್ಠೆ ಇರುತ್ತೆ, ಅಲ್ಲಿಯ ತನಕ ನಾವು ಒಟ್ಟಾಗಲು ಸಾಧ್ಯವಿಲ್ಲ. ಇವತ್ತು ಪವಿತ್ರ ಸಭೆಯಲ್ಲಿ ಅನೇಕ ಬಿರುಕುಗಳಿವೆ. ಅದೇ ರೀತಿ ಕ್ರೈಸ್ತರಲ್ಲಿ, ಕ್ರೈಸ್ತ ಸಮುದಾಯ ಅದೊಂದು ಮಹಾಸಾಗರ. ಆ ಮಹಾಸಾಗರದಲ್ಲಿ ಅಷ್ಟೊಂದು ದೊಡ್ಡ ಕ್ರೈಸ್ತ ಸಮುದಾಯದಲ್ಲಿ ಅನೇಕ ಪಂಗಡಗಳಿವೆ. ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಒಬ್ಬರ ಮಾತುಗಳು ಇನ್ನೊಬ್ಬರು ಅದನ್ನು ಸರಿ ಅಂತ ಒಪ್ಪೋದೂ ಇಲ್ಲ. ಹೀಗೆ ಅನೇಕ ಪಂಗಡಗಳು, ಅನೇಕ ಪಂಥಗಳು ಇವೆ. ಇವೆಲ್ಲವೂ ಒಟ್ಟಾಗಬೇಕು, ಎಲ್ಲರೂ ಒಮ್ಮನಸ್ಸಿನಿಂದ ಕ್ರೈಸ್ತನನ್ನು ಸಾರಬೇಕು ಎನ್ನುವ ಆಶಯದಿಂದ ಪೋಪು ಜಗದ್ಗುರುಗಳು ಆ ಶಿನೋಸಭೆಯನ್ನು ಕರೆದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಾವು ಮಾಡಬೇಕಾದ್ದು ಒಂದೇ, ನಾವು ಯಾರನ್ನೋ ಹಿಂಬಾಲಿಸ್ತಾ ಇಲ್ಲ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತರ ಆಸ್ತಿಯಾಗಿದ್ದೇವೆ, ಯೇಸು ಕ್ರಿಸ್ತರ ಸೊತ್ತಾಗಿದ್ದೇವೆ. ನಾವು ಯಾರ್ಯಾರೋ ಸೊತ್ತು ಅಲ್ಲ. ಆದ್ದರಿಂದ ನಾವು ಮಾಡಬೇಕಾದದ್ದು ಏನು? ಕೆಲವು ಅಂಶಗಳು. ಒಂದು, ಪ್ರಥಮವಾಗಿ ಎಲ್ಲರೂ ಎಲ್ಲರಿಗಾಗಿ ಪ್ರಾರ್ಥಿಸಬೇಕು. ಎಲ್ಲರಿಗಾಗಿ ಪ್ರಾರ್ಥಿಸಬೇಕು. ಯಾಜಕರು ಜನತೆಗಾಗಿ ಪ್ರಾರ್ಥಿಸಬೇಕು, ಜನತೆ ಯಾಜಕರಿಗಾಗಿ, ಧಾರ್ಮಿಕರಿಗಾಗಿ ಪ್ರಾರ್ಥಿಸಬೇಕು. ಸದಾಕಾಲ ಪ್ರಾರ್ಥಿಸ್ತಾನೆ ಇರಬೇಕು. ಅದೇ ರೀತಿ ಇನ್ನೊಬ್ಬರ ಬಗ್ಗೆ ಒಳಿತನ್ನ ಮಾತಾಡಬೇಕು. ಅನೇಕ ಸಲ ನಮ್ಮಲ್ಲೇ ಒಳಿತು ಮಾಡಿದ್ದನ್ನು ಕಾಣಲು ನಮಗೆ ಸಾಧ್ಯವಾಗುವುದಿಲ್ಲ, ಒಳಿತು ಮಾಡುವವರ ಬಗ್ಗೆ ಒಳಿತನ್ನು ಮಾತಾಡಲು ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಬ್ಬರು ಮಾಡಿದ ಒಳಿತನ್ನು ಕಂಡು ಕೂಡ ಸುಮ್ಮನಾಗುವವರಿದ್ದೇವೆ. ಅದೇ ರೀತಿ ಏನಾದರೂ ಸಣ್ಣ ಭಿನ್ನಾಭಿಪ್ರಾಯ ಇದ್ದರೆ, ಸಮಸ್ಯೆ ಇದ್ದರೆ ಅದನ್ನು ಎತ್ತಿ ತೋರಿಸಿ ಎಲ್ಲರಿಗೂ ಕೂಡ ಹೇಳುವಂಥ ಮನೋಭಾವವುಳ್ಳವರಾಗಿದ್ದೇವೆ. ಆದ್ದರಿಂದ ಇನ್ನೊಬ್ಬರ ಬಗ್ಗೆ ನಾವು ಒಳಿತನ್ನು ಮಾತಾಡಲು ಕಲಿಯಬೇಕಾಗಿದೆ. ಹಾಗೆಯೇ ನಾವು ಇನ್ನೊಬ್ಬರ ನೋವುಗಳು ಏನು ಅನ್ನೋದನ್ನು ಆಲಿಸಿ ಅದಕ್ಕೆ ಸ್ಪಂದಿಸಬೇಕಾಗಿದೆ. ಹಾಗೆ ಕೊನೆಯದಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ, ಒಮ್ಮನಸ್ಸಿನಿಂದ ಒಬ್ಬನೇ ಕ್ರಿಸ್ತನನ್ನು ಇಡೀ ಜಗಕ್ಕೆ ಆಗಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರರೇ, ಇವತ್ತಿನ ದಿನ ಬಾಲ ಯೇಸುವಿನ ಈ ಮಹೋತ್ಸವವನ್ನು ನಾವು ಕೊಂಡಾಡುತ್ತೇವೆ. ಬಾಲ ಯೇಸುವಿನಲ್ಲಿ ಬಂದವರು ಯಾರೂ ಕೂಡ ನಿರಾಶರಾಗಿದ್ದಿಲ್ಲ ಅಥವಾ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಶ್ರೀರಕ್ಷೆಯನ್ನು ಪಡೆಯದೆ ಹೋದವರಿಲ್ಲ. ಯಾಕೆಂದರೆ ಬಾಲ ಯೇಸು ಹೇಳುವಂಥದ್ದು ಇದೆ, ನೀನು ನನ್ನ ಸುತ್ತಾಗಿದ್ದಿ, ನೀನು ಸದಾಕಾಲ ನನ್ನ ಪ್ರೀತಿಯಲ್ಲಿ ಇರಬೇಕು, ಅದೇ ಪ್ರೀತಿಯನ್ನು ಮತ್ತೊಬ್ಬರಿಗೆ ತೋರಿಸಬೇಕು. ಇಂಥದ್ದನ್ನು ನೀವು ಮಾಡಿದ್ದೆ ಆದರೆ ನಾನು ನಿನಗೆ ಶ್ರೀರಕ್ಷೆಯಾಗಿ ಇರುತ್ತೇನೆ. ಬಾಲ ಯೇಸುವಿನಲ್ಲಿ ಬಂದಿರುವಾಗ ನಾವು ನಮ್ಮ ಕುಟುಂಬಗಳನ್ನು ಅರ್ಪಿಸಿಕೊಳ್ಳೋಣ. ಅದೇ ರೀತಿ ಬಾಲ ಯೇಸುವಿನ ಜೊತೆಗೆ ಈ ಜಗಕ್ಕೆ ನಾವು ಹೋಗೋಣ. ನಮ್ಮ ಕೆಲಸದ ಜಾಗಗಳಲ್ಲಿ, ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ನಾವು ಹೋಗೋಣ. ಅದೇ ಪ್ರೀತಿಯನ್ನು, ಅದೇ ಒಮ್ಮನಸ್ಸನ್ನು, ಅದೇ ಒಗ್ಗಟ್ಟನ್ನು ಎಲ್ಲೂ ಸಾರೋಣ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ಪಿತನೇ, ಯೇಸುವಿನ ನಾಮದಲ್ಲಿ ನಾವು ಅರ್ಪಿಸುವ ಕಾಣಿಕೆಗಳನ್ನು ದಯೆಯಿಂದ ಅಂಗೀಕರಿಸಲು ಚಿತ್ತರಾಗಿರಿ. ಏಕೆಂದರೆ ಅತ್ಯಂತ ಕರುಣೆಯಿಂದ ನಿಮ್ಮ ಪುತ್ರರೇ ವಾಗ್ದಾನ ಮಾಡಿರುವಂತೆ ಅವರ ನಾಮದಲ್ಲಿ ನಾವು ಕೇಳುವುದನ್ನೆಲ್ಲ ಪಡೆಯುತ್ತೇವೆಂಬ ಭರವಸೆ ನಮಗಿದೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪಾವನನೇ ಪ್ರಭು ಪರಿಶುದ್ಧನು, ಪಾವನನೇ ಪ್ರಭು ಪರಿಶುದ್ಧನು. ಸಕಲ ಸೃಷ್ಟಿಗೆ ಪರಮನು ನೀನು, ಸಕಲ ಸೃಷ್ಟಿಗೆ ಪರಮನು ನೀನು. ಪಾವನನೇ ಪ್ರಭು ಪರಿಶುದ್ಧನು. ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕುತ್ತಿದೆ ಧನ್ಯತೆಯಿಂದ. ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕುತ್ತಿದೆ ಧನ್ಯತೆಯಿಂದ. ಹೋಸಾನ 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 ಪ್ರಭು ಹೋಸಾನ. ಹೋಸಾನ 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 ಪ್ರಭು ಹೋಸಾನ. ದೇವರ ನಾಮದಿ ಬರುತ್ತೀಯ ನೀವು, ಆಶೀರ್ವದಿತರು ಧನ್ಯರು. ದೇವರ ನಾಮದಿ ಬರುತ್ತೀಯ ನೀವು, ಆಶೀರ್ವದಿತರು ಧನ್ಯರು. ಹೋಸಾನ 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 ಪ್ರಭು ಹೋಸಾನ. ಹೋಸಾನ 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 ಪ್ರಭು ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು
ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಒಂದೇ ಮನಸ್ಸುಳ್ಳವರು, ಒಂದೇ ಆತ್ಮವುಳ್ಳವರು, ಒಂದೇ ಪ್ರೀತಿ ಉಳ್ಳವರು ನಾವಾಗಬೇಕು. ಹೀಗೆ ಪ್ರಭು ಯೇಸುವಿಗೆ ನಾವು ಸಾಕ್ಷಿಗಳಾಗಿ ಈ ಜಗತ್ತಿನಲ್ಲಿ ಜೀವಿಸಬೇಕು. ಇದು ದೇವರ ಉದ್ದೇಶ, ಇದು ದೇವರ ಕನಸು. ಈ ಕನಸು ನನಸಾಗಲು ಬೇಕಾದವರ ಪ್ರಸಾದಗಳಿಗೋಸ್ಕರ ಪ್ರಭು ಯೇಸು ನಮಗೆ ಕಲಿಸಿದ ಪ್ರಾರ್ಥನೆಯ ಮೂಲಕ ನಾವೀಗ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು
ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಂದಿಗಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಪ್ರಭು ಸರ್ವ ಜನಾಂಗಗಳು ಯೇಸುವಿನ ಪವಿತ್ರ ನಾಮಕ್ಕೆ ಮೊಣಕಾಲೂರಿ ಅವರಲ್ಲೇ ಸರ್ವರು ರಕ್ಷಣೆ ಹೊಂದಬೇಕೆಂದು ಇಚ್ಛಿಸುತ್ತೀರಿ. ಈ ಪವಿತ್ರ ರಹಸ್ಯಗಳ ಮೂಲಕ ನಾವು ಪ್ರಭು ಯೇಸುವಿಗೆ ಯೋಗ್ಯ ಸನ್ಮಾನ ಸಲ್ಲಿಸುವಂತೆ ನಿಮ್ಮ ದಯೆಯಿಂದ ಅನುಗ್ರಹಿಸಿರಿ. ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಿಯ ಭಕ್ತಾದಿಗಳೇ, ಮತ್ತು ಮೊದಲನೇದಾಗಿ ಬಾಲಯೇಸುವಿನ ಹಬ್ಬದ ಶುಭಾಶಯಗಳನ್ನು ನಾವು ನಿಮಗೆ ನೀಡುತ್ತೇವೆ. ಆ ಬಾಲಯೇಸು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು, ಪ್ರತಿಯೊಬ್ಬರನ್ನು ಹರಸಲಿ, ಆಶೀರ್ವದಿಸಲಿ, ಹಾಗೂ ಅವರ ಕೃಪೆ ನಿಮ್ಮ ಮೇಲೂ ಯಾವಾಗಲೂ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎರಡನೇದಾಗಿ ತಮಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಪ್ರತಿ ವರ್ಷ ನೀವು ನಮ್ಮೊಂದಿಗೆ ಇರ್ತೀರಾ, ನಮಗಾಗಿ ಪ್ರಾರ್ಥಿಸುತ್ತೀರಾ. ಈ ಪುಣ್ಯಕ್ಷೇತ್ರದಲ್ಲಿ ಬಂದು ನಮ್ಮೊಂದಿಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸುತ್ತೀರಾ. ಈ ನಿಮ್ಮ ಬಾಂಧವ್ಯಕ್ಕೆ ನಾವೆಲ್ಲ ಚಿರಋಣಿಗಳಾಗಿದ್ದೇವೆ. ತಮಗೆಲ್ಲರಿಗೂ ಧನ್ಯವಾದಗಳು. ನಾವೆಲ್ಲರೂ ಪೂಜೆ ಮುಗಿಸಿ ಮನೆಗೆ ಹೋಗುವ ಮೊದಲು ನಮ್ಮ ಈ ಪುಣ್ಯಕ್ಷೇತ್ರದ ಎಡಬದಿಯಲ್ಲಿರುವ ಸ್ಟಾಲಿಗೆ ನೀವೊಂದು ಭೇಟಿ ನೀಡುವುದು, ಸ್ವಲ್ಪ ಆಚೀಚೆ ತಿರುಗಾಡಿ ಆ ದೇವರ ಆಶೀರ್ವಾದನ ಪಡ್ಕೊಂಡು ನಂತರ ಮನೆಗೆ ತೆರಳುವುದು. ಆ ದೇವರು ನಿಮ್ಮನ್ನೆಲ್ಲರನ್ನು ಹರಸಲಿ, ಹಾಗೂ ಅವರ ಆಶೀರ್ವಾದ ನಿಮ್ಮ ಮೇಲೂ ಯಾವಾಗಲೂ ಇರಲಿ. ಎದ್ದು ನಿಂತುಕೊಳ್ಳೋಣ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳಲು ನಿಮ್ಮ ತಲೆಯನ್ನು ಬಾಗಿಸಿರಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳು ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆಯು ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಲಯೇಸು ನಮ್ಮ ಜೀವನದಲ್ಲಿ ನಮಗೆ ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ದಯಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಹೃನ್ಮನಗಳಲ್ಲಿ, ಸರ್ವ ಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೆನ್. ಬಾಲಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ, ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ, ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರ ಕುಪಿತ ಮತ್ತು ಪವಿತ್ರ ಆತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಆಮೆನ್.
ನಮಿಸುವೆ. ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಬಾಲಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಬರುತ್ತಿರಲು ವೇದನೆ ತರುತ್ತಿರಲು, ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಬಾಲಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಬಾಲಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಪುತ್ರನೊಡಗೂಡಿ ಹರಸೆಮ್ಮನು ತಾಯಿ. ಪವಿತ್ರ ಶಿಲ್ಯ ಗುರುತಿನ